ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಹಾಗೂ ಟಿಪ್ಪು ಸುಲ್ತಾನ್ ಯಂಗ್ ಮೆನ್ಸ್ ಕಲ್ಲಡ್ಕ ಇದರ ಜಂಟಿ ಆಶ್ರಯದಲ್ಲಿ ತೇಜಸ್ವಿನಿ ಲಯನ್ಸ್ ಬ್ಲಡ್ ಬ್ಯಾಂಕ್ ಮಂಗಳೂರು ಇವರ ಸಹಭಾಗಿತ್ವದಲ್ಲಿ ಸಾರ್ವಜನಿಕ ಬೃಹತ್ ರಕ್ತದಾನ ಶಿಬಿರ ಕಾರ್ಯಕ್ರಮವು ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಹಿರಿಯ ಪ್ರಾಥಮಿಕ ಶಾಲೆ ಕಲ್ಲಡ್ಕ ಇದರ ವಠಾರದಲ್ಲಿ ಯಶಸ್ವಿಯಾಗಿ ನಡೆಯಿತು. ಜನಾಬ್ ಹನೀಫ್ ಖಾನ್ ಕೊಡಾಚಿ ಅವರು ಶಿಬಿರವನ್ನು ಉದ್ಘಾಟಿಸಿದರು. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಬಂಟ್ವಾಳದ ಸದಸ್ಯರಾದ ಅಬುಬಕರ್ ಸಿದ್ದಿಕ್ ಪನಾಮ ಸದಸ್ಯರು ಅಧ್ಯಕ್ಷತೆಯನ್ನ ವಹಿಸಿದ್ರು. ಶಿಬಿರದಲ್ಲಿ 50ನೇ ಬಾರಿ ಸ್ವಯಂ ರಕ್ತದಾನ ಮಾಡಿ ಸಮಾಜಕ್ಕೆ ಮಾದರಿಯಾದ ಜನಾಬ್ ಅಬ್ದುಲ್ ಹಕೀಂ ಕಲ್ಲಡ್ಕ ಅವರನ್ನು ಸನ್ಮಾನಿಸಲಾಯಿತು. ಭೀಕರವಾದಂತಹ ಗಾಯ ಆಗಬಾರದು. ಈ ರೀತಿಯ ಒಂದು ಮನಸ್ಸು, ಮನುಷ್ಯನ ಮನಸ್ಸು ಎನ್ನುವಂಥದ್ದು ಅತಿ ಸೂಕ್ಷ್ಮವಾದಂಥದ್ದು. ಇದೇ ರೀತಿ ಮನುಷ್ಯನ ಈ ರೀತಿಯ ಮನಸ್ಸುಗಳನ್ನು ಬದಲಾಯಿಸುವಂತಹ, ಕಲುಷಿತಗೊಳಿಸುವಂತಹ ಒಂದು ವಾತಾವರಣ ಈ ದೇಶದಲ್ಲಿ ದಿನ ಬೆಳಗಾದರೆ ನಡೆಯುತ್ತಾ ಇದೆ. ನಮಗೆ ಇಷ್ಟೊಂದು ಸೂಕ್ಷ್ಮವಾದಂತಹ, ಎಷ್ಟೊಂದು ಸೂಕ್ಷ್ಮ ಅಂತ ಹೇಳಿದ್ರೆ, ಈ ಒಂದು ಕಾರ್ಯಕ್ರಮ ಒಂದು ಸರ್ಕಾರಿ ಕಾರ್ಯಕ್ರಮ ಅಲ್ಲ. ಸರ್ಕಾರಿ ಕಾರ್ಯಕ್ರಮಗಳು ಕಾಟಾಚಾರಕ್ಕೋಸ್ಕರ, ಸಂಬಳ ಪಡೆಯುವುದಕ್ಕೋಸ್ಕರ ನಡೆಯುವುದಿದ್ರೆ ಈ ಟಿಪ್ಪು ಸುಲ್ತಾನ್ ಯಂಗ್ ಮೆನ್ಸ್ ಅಸೋಸಿಯೇಷನ್ ಇನ್ನಿತರ ಸಂಘ ಸಂಸ್ಥೆಗಳು ನಡೆಸುವಂತಹ ಈ ಒಂದು ಕಾರ್ಯಕ್ರಮ ಪ್ರಾಮಾಣಿಕವಾದ ದೃಷ್ಟಿಯಲ್ಲಿ ಅಲ್ಲಾಹನ ಬಳಿಯಲ್ಲಿ, ಅದೇ ರೀತಿ ದೇವರ ಬಳಿಯಲ್ಲಿ ಪ್ರತಿಫಲ ಸಿಗಬೇಕು ಎನ್ನುವಂತಹ ಉದ್ದೇಶದಿಂದ ಮಾಡುವಂತಹ ಈ ಕಾರ್ಯಕ್ರಮ ನಿಜಕ್ಕೂ ಶ್ಲಾಘನೀಯ. ಇದೊಂದು ಕಾರ್ಯಕ್ರಮ ನಡೆಸುವಾಗ ನಮಗೊಂದು ಸಭಾ ಕಾರ್ಯಕ್ರಮಕ್ಕೆ ಬರುವಂತ ಈ ರಕ್ತದಾನ ಶಿಬಿರದಲ್ಲಿ ಒಟ್ಟು 52 ಯೂನಿಟ್ ರಕ್ತವನ್ನ ದಾನಿಗಳ ನೆರವಿನಿಂದ ಸಂಗ್ರಹಿಸಲಾಯಿತು. ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಜನಾಬ್ ಲುಕ್ಮಾನ್ ಕೆ ಪದ್ಮನಾಭ ರೈ, ಜಖಾರಿಯಾ ಗೋಲ್ತಮಚಲು, ರಾಜ್ ಮನಾಖಾ, ಹಮೀದ್ ಅಲಿ ಗೋಲ್ತಮಚಲು, ಉಮರ್ ಫಾರೂಕ್, ಅಬ್ದುಲ್ ಹಕೀಂ ಕಲ್ಲಡ್ಕ, ಸಫ್ವಾನ್ ಸಾಬಿತ್ ಅಜ್ಮಿಕಲ್, ಯೂಸುಫ್ ಹೈದರ್, ಅಬ್ದುಲ್ ಲತೀಫ್ ನೆಳಕಟ್ಟೆ, ಮುಹಮ್ಮದ್ ಜಿಎಂ, ಸಲೀಂ ಮುರಾ, ಅಜಿ, ಅಶ್ರಫ್ ಅರಬಿ ಕಲ್ಲಡ್ಕ ಹಾಗೂ ಬ್ಲಡ್ ಹೆಲ್ಪ್ ಲೈನ್ ಕರ್ನಾಟಕ ಇದರ ಕಾರ್ಯನಿರ್ವಾಹಕರು ಉಪಸ್ಥಿತರಿದ್ದರು.